35 ದಿನ ನಿಂತು ಹೋಗಿದೆ, ಇನ್ನು ಎಷ್ಟು ದಿನ ಅಂತ ಗೊತ್ತಿಲ್ಲ. ಬಸ್ ಅನ್ನು ತೆಗಿತೀರಿ, ಒಂದು 30-40 ಸಾವಿರ ಖರ್ಚಾಗ್ತದೆ. ಖರ್ಚು ಮಾಡಿ ರಸ್ತೆ ಬಂದಾಗ ಕೂಡ ಬಸ್ಸಿನಲ್ಲಿ ಅಲ್ಲೂ ಒಂದಷ್ಟು ಕಂಡೀಷನ್ಗಳನ್ನು ಹಾಕ್ತಾರೆ, ಅದು ಬೇಕು ಇದು ಬೇಕು. ಅದು ನೀವು ಮಾಡಲಿಲ್ಲ ಅಂದ್ರೆ ಪೆಂಡೆಮಿಕ್ ಆಕ್ಟ್ ಪ್ರಕಾರ ನಿಮ್ಮ ಮೇಲೆ ಕ್ರಮ ಕೈಗೊಳ್ಬಹುದು, ಖಂಡಿತ ಮತ್ತೆ ಕೇಸ್ ಕೂಡ ಮಾಡುವಂತ ಸಾಧ್ಯತೆ. ಮೊನ್ನೆ ಅದೇ ಆಯ್ತು ನಮ್ಗೆ. ಸೊ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮತ್ತೆ ನೀವು ಸಂಚಾರಕ್ಕೆ ಇಳಿತೀರಾ? ಈಗ ನೋಡಿ, ನಾವು ಲಾಸ್ಟ್ ಟೈಮ್ ನೀವು ಹೇಳಿದಾಗೆ ಪ್ಯಾಂಡಮಿಕ್ ಇದರಲ್ಲಿ ನಮಗೆ ಕೇಸ್ಗಳನ್ನು ಹಾಕಿದ್ರು ಕೆಲವು ಬಸ್ಗಳಲ್ಲಿ. ನಾವಂತೂ ಆ ಸಂದರ್ಭದಲ್ಲಿ ನಮಗೂ ಗೊತ್ತಿರಲಿಲ್ಲ ಇದೊಂದು ಈ ಪ್ಯಾಂಡಮಿಕ್ ಕೇಸಲ್ಲಿ ಬುಕ್ ಮಾಡ್ಬೋದಂತ ನಮಗೂ ಗೊತ್ತಿಲ್ಲ. ನಾವು ನಾರ್ಮಲ್ ಕೇಸ್ ಅಂತ ಎನಿಸಿದ್ವಿ. ಬಟ್ ನಮ್ಮ ಮಾಲಕರು ನನಗೆ ನಿರಂತರ ಕಾಲ್ ಮಾಡ್ತಾ ಏನೋ ಒಂದು ಕೇಸ್ ಆಗ್ತಾ ಇದ್ದಾರೆ. ನಾನು ಇಮಿಡಿಯೇಟ್ ಆಗಿ RTO ಅವರನ್ನು, ನಮ್ಮ DC ಅವರನ್ನು ಹೋಗಿ ರಿಕ್ವೆಸ್ಟ್ ಮಾಡಿದ್ದು, ನೋಡಿ ಹೀಗೆ ಪರಿಸ್ಥಿತಿ ಇದೆ, ಪ್ರಾಕ್ಟಿಕಲ್ ಆಗಿ ನಾವು ಇಂಪಾಸಿಬಲ್, ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆಲ್ಲ ಸಾಧ್ಯ ಇಲ್ಲ ನಮ್ಮ ಬಸ್ಗಳಲ್ಲಿ ಅಂತೇಳಿ ನಾನು ಹೇಳಿದೆ. ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಅವರು ಎಲ್ಲರಿಗೆ ತಿಳಿಸಿದ್ರು, ಇಲ್ಲ ಅದು ಅವರನ್ನು ಸದ್ಯಕ್ಕೆ ನೋಡುವ ಅಂತೇಳಿ ಇದು ಮಾಡಿದ್ರು. ಆದರೆ ಈ ಮೊನ್ನೆ ಒಂದು 2-3 ವಾರದಲ್ಲಿ ನಮಗೆ ಗೊತ್ತಾಯಿತು, ಏನು ಆ ಸಂದರ್ಭದಲ್ಲಿ ಯಾರಿಗೆ ಕೇಸ್ ಮಾಡಿದ್ದಾರೆ, ಬುಕ್ ಮಾಡಿದ್ದಾರೆ, ಅವರು ಆ ಪ್ಯಾಂಡಮಿಕ್ ಇದರಲ್ಲಿ ಕೇಸ್ ಬುಕ್ ಮಾಡಿರುವಂಥದ್ದು. ಆಲ್ಮೋಸ್ಟ್ ಅವರಿಗೆ 7 ವರ್ಷದ ಶಿಕ್ಷೆ ಮತ್ತು 10,000 ಫೈನ್. ಅದು ನೀವು ಕೋರ್ಟಲ್ಲಿ ಏನಾದರೂ ಅದು ಇದಾದ ಪ್ರೂವ್ ಆದರೆ 60-65 ಸಾವಿರ ಫೈನ್ ಕಟ್ಟುವಂಥ ವ್ಯವಸ್ಥೆ ನಮಗೆ, ಅದು ಕೇಳಿಯೇ ನಮಗೆ ಒಂದು ಈಗಿನ ಏನು ಬರುವಂಥ ಅನ್ಲಾಕ್ ಆದರೂ ಕೂಡ ನಮಗೆ ಯಾವ ರೀತಿ ಬಸ್ಗಳನ್ನು ಓಡಿಸ್ಬೋದು ಅಂತ